KMFನವರು ನಮಗೆ ಬಂದು ಮನವಿಯನ್ನು ಕೊಟ್ಟರು. ನಮಗೆ 10 ಎಕರೆ ಜಾಗ ಕೊಡಬೇಕು. ಹಾಲೊಕ್ಕೂಟ ಅವರ ಕಮಿಟಿಯಲ್ಲಿ ನಿರ್ಧಾರ ಮಾಡಿ ನನಗೆ ಒಂದು ಮನವಿಯನ್ನು ಕೊಟ್ಟಿದ್ದರು. ನಮಗೆ 10 ಎಕರೆ ಜಾಗ ಕೊಡಿ. KMF ಈಗ ಮಂಗಳೂರಿನಲ್ಲಿರುವಂಥ ಪ್ಲ್ಯಾಂಟು ಸರ್ಕಾರಿ ಜಾಗದಲ್ಲಿ ಇರೋದು. ಮತ್ತು ಅಲ್ಲಿ ಸುತ್ತಮುತ್ತ ಅದರ 30 ಇಯರ್ಸ್ ಲೀಸ್ ಮುಗಿಯಿತು. ಅದರ ಸುತ್ತಮುತ್ತ ಮನೆಯವರೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಸ್ಮೆಲ್ ಬರ್ತದೆ, ನಮಗೆ ಇರಲಿಕ್ಕಾಗೋದಿಲ್ಲ, ಮತ್ತು ಅಲ್ಲಿ ನೀರಿನ ವ್ಯವಸ್ಥೆಗಳಿಲ್ಲ. ಅವರು ಟ್ಯಾಂಕರಲ್ಲಿ ನೀರು ತಂದು ಅಲ್ಲಿ ಹಾಲಿಗೆ ಎಷ್ಟು ನೀರು ಬೇಕಾಗುವಂಥದ್ದು, ವೇಸ್ಟ್ ಬಿಡಲಿಕ್ಕೆ ಜಾಗ ಇಲ್ಲ. ಈ ರೀತಿ ಅಲ್ಲಿ ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಅವರು ಮತ್ತೆ ಇಲ್ಲಿ ಅವರು ಬಾಟ್ಲಿಂಗ್ ಪ್ಲಾಂಟ್ ಮಾಡಿದರೆ 4 ರೂಪಾಯಿ ಪರ್ ಲೀಟ್ರಿಗೆ ಉಳಿತದೆ ಅದಕ್ಕೆ. ಅಂದರೆ ಇಲ್ಲಿಂದ ಎಲ್ಲ ಹಾಲು ಹೋಗೋದು ವಾಪಸ್ ಇಲ್ಲಿಗೆ ಬರೋದು. ಅವರಿಗೆ ಹೆಚ್ಚಿನ ಹಾಲು ಬರೋದು ಬೆಳ್ತಂಗಡಿ, ಸುಳ್ಯ, ಪುತ್ತೂರು ಈ ಭಾಗದಿಂದ ವಿಟ್ಲ. ಸೊ ಇದನ್ನು ಮಂಗಳೂರು ತಗೊಂಡೋಗಿ ವಾಪಸ್ಸು ಬರೋದು. ಮತ್ತು ಅವರಿಗೆ ಈಗ 1.5 ಲಕ್ಷ ಲೀಟ್ರು ಶಾರ್ಟೇಜ್ ಇದೆ ದಿವಸಕ್ಕೆ. ಅದು ಹಾಸನದಿಂದ ಬರುತ್ತೆ, ಅದು ಮಂಗಳೂರಿಗೆ ಹೋಗಿ ಬಾಟ್ಲಿಂಗ್ ಆಗಿ ಬರೋದು. ಅದಕ್ಕೆ ಅವ್ರು ಇಲ್ಲಿ ಮಾಡಿ ಅವ್ರು ಕೊಡ್ತೀನಿ ಅಂತ ಹೇಳಿದ್ರು. ನಾವು 10 ಎಕರೆ ಜಾಗವನ್ನು ಕೊಟ್ಟಿವಿ. ಆನಂತರ ಅಲ್ಲಿ ಇಲೆಕ್ಷನ್ ಆಯಿತು. ಇನ್ನೊಬ್ಬರು ಅಧ್ಯಕ್ಷರು ಬಂದರು, ಉಡುಪಿ ಕಡೆಯವರು ನಮ್ಮ ಅಧ್ಯಕ್ಷರು ಬಂದರು. ಅವರು ಏನು ಮಾಡಿದರು, ಈಗ 4 ಎಕರೆ ಜಾಗ ನಮ್ಮ ಬೆಳ್ಳಿಪಾಡಿ ಅವ್ರದ್ದು ಜಾಗ ಇತ್ತು, ಅದು ಬೇಕು ಅಂತೇಳಿ ರೇಟ್ ಎಲ್ಲ ಫಿಕ್ಸ್ ಆಯಿತು. ಅದು ಬೋರ್ಡಲ್ಲಿ ಅಪ್ರೂವ್ ಆಗಿದೆ, ಪರ್ಚೇಸ್ ಮಾಡಬೇಕು ಅಂತ. ಪರ್ಚೇಸ್ ಮಾಡಿ ಅವರು ಒಪ್ಪಿದ್ದಾರೆ, ಎಲ್ಲ ಆಗಿದೆ. ಅದರಲ್ಲಿ ಒಂದು ದಾಖಲೆಗಳು ಅವರು ಸಿಗಲಿಲ್ಲ. ಆ ದಾಖಲೆ ಸಿಗದಿದ್ದರೂ ಬೆಳ್ಳಿಪಾಡಿಯವರೆಲ್ಲ ಅವರ ಜಾಗವನ್ನು ಮಾರಿದ್ದಾರೆ, ಆ ಜಾಗಗಳು ಇಲ್ಲದೆ. ಅದನ್ನು ಮಾಡ್ಬೋದು, ಆದರೆ ಅದನ್ನು ಹಿಡ್ಕೊಂಡು ಅವ್ರು ಏನು ಮಾಡಿದರು, ಇಲ್ಲಿ ಪ್ಲ್ಯಾಂಟು ಬೇಡ, ಬಂಟ್ವಾಳದಲ್ಲಿ 60 ಕೋಟಿ ರೂಪಾಯಿ ಕೊಟ್ಟು ಒಂದು ಗುಡ್ಡವನ್ನು ಖರೀದಿ ಮಾಡಿ ಅಲ್ಲಿ ಪ್ಲ್ಯಾಂಟ್ ಮಾಡ್ತೀನಿ ಅಂತ ಹೊರಟರು. ನಾನು ಹೇಳೋದು 40 ಕೋಟಿ ರೂಪಾಯಿಯ ಜಾಗವನ್ನು ಅವರಿಗೆ 46 ಲಕ್ಷ ರೂಪಾಯಿಗೆ ನಾವು ಕೊಟ್ಟಿದ್ದೀವಿ. ಬಂಟ್ವಾಳದಲ್ಲಿ ಪ್ಲ್ಯಾಂಟ್ ಮಾಡೋದಕ್ಕೂ ಮಂಗಳೂರಲ್ಲಿ ಪ್ಲ್ಯಾಂಟ್ ಮಾಡೋದಕ್ಕೂ ಏನು ಡಿಫರೆನ್ಸ್ಗಳು ಬರೋದಿಲ್ಲ. ಇಲ್ಲೇ ಮಾಡಬೇಕು ಅವರು. ಇಲ್ಲಿಯ ಡೈರೆಕ್ಟರ್ಸ್ಗಳೆಲ್ಲ ಅದಕ್ಕೆ ಸಹಕಾರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಇದನ್ನು ಕನ್ಸಿಡರ್ ಮಾಡದೆ ಅಲ್ಲಿ ಮಾಡಬಾರ್ದು. ಪುನಃ 60 ಕೋಟಿ ಹೊರ ಯಾಕೆ? ಇಲ್ಲಿ 46 ಲಕ್ಷ ರೂಪಾಯಲ್ಲಿ ಜಾಗ ಇದೆ, ಇನ್ನೂ 7.5 ಎಕರೆ ಜಾಗ ಅಲ್ಲಿ ಹತ್ತಿರದಲ್ಲಿದೆ, ಅದನ್ನು ಕೊಡ್ತೀನಿ ಅಂತ. ಮೆಗಾ ಪ್ಲ್ಯಾಂಟ್ ಮಾಡಬೇಕಂದ್ರೆ ಅದಕ್ಕೆ 250 ಕೋಟಿ ರೂಪಾಯಿ ಆಗ್ತದೆ. ಮೆಗಾ ಪ್ಲ್ಯಾಂಟ್ ಮಾಡಬೇಕಿದ್ರೆ ಮೆಗಾ ಪ್ಲ್ಯಾಂಟ್ ಮಾಡಿ ಅಂತ ಇನ್ನೂ 7.5 ಎಕರೆ ಜಾಗ ಕೊಡ್ತೇವೆ. ಒಟ್ಟು 20 ಎಕರೆ ಜಾಗ ಆಗ್ತದೆ. ನದಿಯಲ್ಲಿ ಬೇಕಾದಷ್ಟು ನೀರಿದೆ. ಇವರ ವೇಸ್ಟುಗಳನ್ನು ನದಿ ಹತ್ತಿರ ಬಿಟ್ಟರೆ ಮೀನುಗಳಿಗೆ ಬೆಸ್ಟ್ ಫುಡ್. ಇನ್ನು 7 ಎಕರೆ ಗೌರ್ಮೆಂಟ್ ಜಾಗ, ಗೌರ್ಮೆಂಟ್ ಜಾಗ. ಅದು ಯಾರೋ ಒಬ್ಬರು ನಮ್ಮ ಆತ್ಮೀಯರು, ನಮ್ಮ ಪ್ರಮುಖರು ಅಕ್ರಮ ಸಕ್ರಮ ಮಾಡಿದರು. ಅವರ ಹೆಸರಲ್ಲಿ ಮಾಡಿದರು. ಮತ್ತು ನಾವು ಅದನ್ನು ಯಾರ ಹೆಸರಲ್ಲಿ ಅಂತ ಹುಡುಕುವಾಗ ಅವರು ಪಾಪ ಹೆದರಿ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ರು. ಅಲ್ಲ ಸರ್, ಈಗ ಅವರು ಫ್ಯಾಕ್ಟ್ರಿ ಮಾಡದೆ ಈಗ ಮೊನ್ನೆ ಡಿಸಿಷನ್ ಮಾಡಿದ್ರಲ್ಲ, ಇಲ್ಲಿ 20ನೇ ತಾರೀಕಿಗೆ ಭೇಟಿ. ಇಲ್ಲಿ ನಾನು ಮೊನ್ನೆ ಸ್ಟೇಟ್ಮೆಂಟ್ ಮಾಡಿದೆಲ್ಲ. ನೋಡಿ, ಹಾಗೆಲ್ಲ ಮಾಡಲಿಕ್ಕೆ ಬಿಡುವುದಿಲ್ಲ. ಐ ಆಮ್ ಎ ರೆಪ್ರೆಸೆಂಟೇಟಿವ್ ಫಾರ್ ದ ಗೌರ್ಮೆಂಟ್. ಇವರು ಗೌರ್ಮೆಂಟ್ ತಗೊಂಡು ಏನು ಮಾಡಲಿಕ್ಕೆ ಆಗೋದಿಲ್ಲ. ಮುಖ್ಯಮಂತ್ರಿಗಳು ಅಂಡರಲ್ಲಿ ಬರ್ತದೆ ಸಹಕಾರ ಇಲಾಖೆ. ಅಲ್ಲಿ ನೋಡಿ ಸಾಧಕ ಪಬ್ಲಿಕ್ ಮನಿಯನ್ನು ವೇಸ್ಟ್ ಆಗಲಿಕ್ಕೆ ಯಾವತ್ತೂ ಬಿಡುವುದಿಲ್ಲ. ಜನಗಳು ಈಗ ಇಲ್ಲೇ ಮಾಡಲಿಕ್ಕೆ 20 ತಾರೀಕಿಗೆ ಇಲ್ಲಿ ಭೇಟಿ ಇದೆ. ಪೂರ್ತಿ ಕಮಿಟಿ, ಬೋರ್ಡು, ಟೆಕ್ನಿಕಲ್ ಟೀಮು ಎಲ್ಲ ಇಲ್ಲಿ 20 ತಾರೀಕಿಗೆ ಭೇಟಿ. ಹಾಂ, ನಾವು ಅವರೆಲ್ಲ ಹೌದು, ಸ್ಪಾಟ್ ವಿಸಿಟ್. ಅದಕ್ಕೆ ಮೊದಲು ಕ್ಲೀನ್ ಮಾಡಲಿಕ್ಕೆ ಹೇಳಿದ್ದೀವಿ, ಕ್ಲೀನ್ ಮಾಡ್ತಾರೆ. ಮುಂದೆ ಇಲ್ಲಿ ಡಿಸಿಷನ್ ಮಾಡ್ತಾರೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.